ಅರುಣ್ ಯೋಗಿರಾಜ್ ಅವರ ಮಡದಿ ಕರಾವಳಿಯವರು, ಕರಾವಳಿಯ ತುಳುನಾಡಿನವರು ಅನ್ನುವಂಥದ್ದು ಮತ್ತೊಂದು ವಿಶೇಷ. ನಾವು ನಮ್ಮ ತಂದೆಯವ್ರು ಬಂದು ಕುಂಬ್ಳೆ ಅವರು, ಮತ್ತು ತಾಯಿ ಬಂದು ಇದು ಕಣ್ಣನೂರವರು. 13 ಜನ ಕಸಿನ್ಸ್ ಇದ್ದೀವಿ. ಅದರಲ್ಲಿ ಅರುಣೇ ಅವ್ರದ್ದು ಫೇವ್ರೆಟ್ ಅಳಿಯ. ಕುಕ್ಕೆಗೆ ಹೋಗ್ತೀವಿ, ಧರ್ಮಸ್ಥಳಕ್ಕೆ ಹೋಗ್ತೀವಿ. ಅಯೋಧ್ಯೆಯ ಶ್ರೀರಾಮ, ನಾವೆಲ್ಲರೂ ಆರಾಧಿಸುವಂತಹ ಶ್ರೀರಾಮನ ಮೂರ್ತಿಯನ್ನು ಕೆತ್ತನೆ ಮಾಡಿರೋದು ಮೈಸೂರಿನ ಅರುಣ್ ಯೋಗಿರಾಜ್. ಆ ಯೋಗ ಕೂಡಿ ಬಂದಿದೆ. ಅರುಣ್ ಯೋಗಿರಾಜ್ ಕೆತ್ತನೆಯ ಅಯೋಧ್ಯೆಯ ರಾಮನ ಮೂರ್ತಿಯನ್ನು ಜನವರಿ 22ರಿಂದ ಪ್ರಾಣ ಪ್ರತಿಷ್ಠೆ ಆದ ನಂತರ ನಾವೆಲ್ಲರೂ ಕೂಡ ಪೂಜಿಸಲಿಕ್ಕಿದ್ದೇವೆ. ಅರುಣ್ ಯೋಗಿರಾಜ್ ಅವರ ಪತ್ನಿ ವಿಜೇತಾ ಅವರಿಗೆ ನಮ್ಮ ಜೊತೆಗಿದ್ದಾರೆ. ಮೇಡಮ್, ಈ ಸುದ್ದಿ ಅವರ ಕೆತ್ತನೆಯ ಮೂರ್ತಿ ಅಯೋಧ್ಯೆಯಲ್ಲಿ ಆರಾಧನೆ ಆಗುತ್ತೆ ಅಂತ ನಿಮ್ಮ ಕಿವಿಗೆ ಬಿದ್ದದ್ದು ಯಾವಾಗ? ನಿನ್ನೆ ಎಲ್ಲ ಮೀಡಿಯಾದವ್ರು ಬಂದು ನಮಗೆ ಮೀಡಿಯಾ ಥ್ರೂನೇ ಗೊತ್ತಾಗಿರೋದು. ಏನು ಹೇಳ್ತೀರಿ? ಸಂತೋಷ ಆಗ್ತದೆ, ಮತ್ತು ಇದು ಒಂಥರ ಲೈಫ್ ಟೈಮ್ ಅಚೀವ್ಮೆಂಟ್ ಥರ ನಮ್ಮ ಜೀವನ ಸಾರ್ಥಕ ಆಯಿತು ಅಂತ ಅನಿಸ್ತದೆ. ಮೇಡಮ್, ಅರುಣ್ ಅವರು ಹೇಗಿರ್ತಾಯಿದ್ರು? ಈಗ ಎಷ್ಟು ತಿಂಗಳಾಯಿತು ಅವರು ಅಯೋಧ್ಯೆಗೆ ಹೋಗಿ? ಅವ್ರು ಅಯೋಧ್ಯೆಗೆ ಹೋಗಿ 6 ತಿಂಗಳಾಯಿತು. 6 ತಿಂಗಳಿಂದ ಅಲ್ಲೇ ಕೆಲಸ ಮಾಡ್ತಾಯಿದ್ದಾರೆ. 6 ತಿಂಗಳಿಂದ ನೀವು ನಿರಂತರ ಟಚ್ಚಲ್ಲಿದ್ದೀರಿ. ಏನು ಹೇಳ್ತಾರೆ ಅವರ ಕೆತ್ತನೆಯ ಕೆಲಸ ಕಾರ್ಯದ ಬಗ್ಗೆ? ಅವರು ಈಗ ಏನು ಮಾಡುವಾಗಲೂ ಅವರೊಂದು ಹೋಮ್ವರ್ಕ್ ಮಾಡ್ತಾರೆ. ಹೋಮ್ವರ್ಕ್ ಮಾಡ್ತಾ ಇದು ರಿಸರ್ಚ್ ಮಾಡ್ತಾರೆ, ಮತ್ತು ಇದು ಪ್ರತಿಯೊಂದೂ ಮಾಹಿತಿ ತಿಳ್ಕೊಳ್ತಾರೆ. ಏನು ವಿಗ್ರಹ ಮಾಡ್ತಾಯಿದ್ದಾರೆ, ಏನು ಕೆತ್ತನೆ ಮಾಡ್ತಾರೆ, ಅದರದ್ದೆಲ್ಲ ವಿವರ ತಿಳಿಸ್ಕೊಂಡೇ ಅವರು ಕೆಲಸ ಶುರು ಮಾಡೋದು. ಈ ಒಂದು ಮೂರ್ತಿಯ ಕೆತ್ತನೆಯ ಕರೆ ಬಂದಾಗ ಅವರು ನಿಮ್ಮ ಜೊತೆಗೆ ಏನು ಹೇಳಿದ್ದಾರೆ? ನಮಗೆ ಇದು ಜಾನ್ವರಿಯಲ್ಲಿ ಇದು ಕಮಿಟಿಯಿಂದ ಗೊತ್ತಾಗ್ತದೆ, ಎಲ್ಲ ಆರ್ಟಿಸ್ಟ್ನು ಕರೆದು ಈ ಕೆಲಸ ಮಾಡಲಿಕ್ಕೆ ಅಂತ ಪ್ರಪೋಸಲ್ ಕೊಡಬೇಕು ಅಂತ. PPT ರೆಡಿ ಮಾಡಿ ಎಲ್ಲ ಸಬ್ಮಿಟ್ ಮಾಡಿ ಅಲ್ಲಿ ಇದು ಶಾರ್ಟ್ ಲಿಸ್ಟ್ ಆಗ್ತಾರೆ 3 ಜನ. ಅವರು ಕೆಲಸ ಶುರು ಮಾಡ್ತಾರೆ 3 ಜನನೂ. ಜೂನಿಂದ ಶುರು ಮಾಡ್ತಾ ಇರೋದು ಕೆಲಸ ಡಿಸೆಂಬರ್ ತನಕ ತೊಗೊಳ್ತದೆ ಫಿನಿಷ್ ಆಗೋಕ್ಕೆ. ಆ 3 ವಿಗ್ರಹ ನಾವು ನೋಡಿಲ್ಲ. ಅರುಣ್ದೊಂದು ಅವ್ರು ಬಂದಾಗ ಒಂದಿನ ಫೋನಲ್ಲಿ ತೋರಿಸಿದ್ದು ನೋಡಿದಷ್ಟೇ. ಹೇಗಿದೆ? ಅದ್ಭುತವಾಗಿದೆ. ಮತ್ತು 5 ವರ್ಷ ಬಾಲಕಂದು ರೂಪ ಇದೆ, ಮತ್ತು ದೇವ್ರ ಕಳೆ ಇದೆ, ಮತ್ತು ಕಣ್ಣಲ್ಲಂತೂ ತೇಜಸ್ ಅಂತೂ ಇದೆ. ಓಕೆ, ಅರುಣ್ ಯೋಗಿರಾಜ್ ಇವತ್ತು ಸೆಲೆಬ್ರಿಟಿ ಆಗಿದ್ದಾರೆ. ಇವತ್ತು ಇಡೀ ಭಾರತ, ಇಡೀ ವಿಶ್ವ ಅವ್ರ ಹತ್ರ ನೋಡ್ತಾ ಇದೆ. ಹೌದು, ಒಂಥರ ಪ್ರೌಡ್ ಫೀಲಿಂಗು. ಮತ್ತು ನಮ್ಮ ಮನೆತನದ ಕೀರ್ತಿನ ಹೆಚ್ಚಿಸ್ಬಿಟ್ಟಿದ್ದಾರೆ ಅವರು. ನಿಮ್ಮ ಮನೆತನ, ಇಲ್ಲಿಯ ಒಂದು ಶಿಲ್ಪಕಲೆ, ಈ ಒಂದು ಇತಿಹಾಸ ಏನು ಹೇಳ್ತೀರಿ? ಇದು 5ನೇ ತಲೆಮಾರಿಂದ ನಡ್ಕೊಂಡು ಬರ್ತಾರೋ ಇತಿಹಾಸ. ಎಲ್ಲ ಇವ್ರ ತಾತ ಬಿ ಬಸವಣ್ಣ ಶಿಲ್ಪಿ ಪ್ಯಾಲೇಸ್ ಆರ್ಟಿಸ್ಟ್ ಆಗಿ ಪ್ಯಾಲೇಸಿಂದ ಗಾಯತ್ರಿ ಟೆಂಪಲ್ನೆಲ್ಲ ಅವರೇ ಮಾಡಿರೋದು. ಮತ್ತು ಅವ್ರ ತಂದೆನೂ ಅಷ್ಟೇ ಇದು ಯೋಗಿರಾಜ್ ಶಿಲ್ಪಿ. ಅವರೂ ಅಷ್ಟೇ ತುಂಬ ವಿಗ್ರಹಗಳು ಕೆತ್ತಿ ಅವರೇನೆ ಅರುಣ್ಗೆ ಕಲಿಸಿರೋದು ಈ ವಿದ್ಯಾನ. ಸೊ ಅವರಿಂದ ತುಂಬ ಕಲ್ತು ಅವ್ರ ತಾತನ ಕೆಲಸ ನೋಡಿ ಅರುಣ್ ಎಲ್ಲಿ ಹೋದ್ರೂ ಅವರು ಯಾವುದಾದ್ರೂ ದೇವಸ್ಥಾನದಲ್ಲಿ ಶಿಲೆ ನೋಡಿಕೊಂಡೇ ನಿಂತ್ಬಿಡ್ತಾರೆ. ಅದನ್ನ ನೋಡಿಯೇ ಅವ್ರಿಗೆ ಒಂಥರ ಇನ್ನೂ ಮಾಡಬೇಕು ಅಂತ ಆಸಕ್ತಿ ಮೂಡ್ತದೆ, ಮಾಡ್ತಾ ಇರ್ತಾರೆ. ನಿಮಗೆ ಇದರ ಬಗ್ಗೆ ಎಷ್ಟು ಆಸಕ್ತಿ ಇದೆ? ನಾವು ದಿನ ನೋಡ್ತಾನೆ ಇರ್ತೀವಲ್ಲ, ನಮಗೂ ಒಂಥರ ಇವತ್ತು ಈ ಥರ ನೋಡಿದ್ವಿ, ನೆನ್ನೆ ಈ ಥರ ನೋಡಿದ್ವಿ, ಇವತ್ತು ಇಷ್ಟೊಂದು ಚೇಂಜ್ ಆಗಿದೆ ಅಂತ ಅದು ಕುತೂಹಲ ಅಂತೂ ಇದ್ದೇ ಇರ್ತದೆ. ಬಂದು ನೋಡೋದು, ಏನಾದ್ರು ಕರೆಕ್ಷನ್ ಹೇಳೋಷ್ಟು ಇದಲ್ಲ, ಬಟ್ ಈ ಥರ ಮಾಡಿದ್ರೆ, ಇಷ್ಟು ಚೇಂಜ್ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತೆಲ್ಲ ಹೇಳ್ತಾ ಇರ್ತೀವಿ. ಓಕೆ, ಯಾವ ರೀತಿ ತಗೊಳ್ತಾರೆ ನಿಮ್ಮ ಒಂದು ಸಜೆಷನ್ಸ್? ಅವರು ಸೈಲೆಂಟೇ, ಅವರೆಲ್ಲನೂ ಗ್ರಾಸ್ಪ್ ಮಾಡ್ಕೊಳ್ತಾರೆ. ಎಲ್ಲನೂ ಕೇಳಿಸ್ಕೊಳ್ಬೇಕಾಗಿರೋದು ಕೇಳಿಸ್ಕೊಳ್ತಾರೆ, ತೊಗೊಳ್ಳೋದು ತೊಗೊಳ್ತಾರೆ ಎಲ್ಲ. ಅರುಣ್ ನೇಚರ್ ಬಗ್ಗೆ? ಅವ್ರು ಸಾಫ್ಟ್ ನೇಚರು. ಅವರು ಗಲಾಟೆ ಮಾಡೋದಾಗಲಿ ಅಥವಾ ಜೋರಾಗಿ ಮಾತಾಡೋದಾಗಿ ನಾವು ಯಾರೂ ನೋಡೇ ಇಲ್ಲ. ಮತ್ತು ಅವರು ಪ್ರಾಣಿಗಳಂತೂ ಸಾಕೋದ್ರಲ್ಲಿ ಇದು ತುಂಬ ಖುಷಿ ಅವರಿಗೆ. ಒಂದು ಹಸು ತೊಗೊಂಬಂದಿದ್ರು,
ಆ ಹಸು ಸ್ಲಾಟರ್ಗೆ ಹೋಗ್ತಿತ್ತು. ಅದನ್ನು ತೊಗೊಂಡು ಬಂದು ಮನೆಯಲ್ಲೇ ಸಾಕಿ ಅದನ್ನು ಆರೈಕೆ ಮಾಡಿ ಅದು ಈಗ ಒಂದು ಹೊತ್ತಿಗೆ 10 ಲೀಟ್ರ್ ಹಾಲು ಕೊಡೋ ಹಾಗೆ ಮಾಡಿದ್ದಾರೆ. ಅಷ್ಟು ಅವರು ನೀಟಾಗಿ ಸಾಕ್ತಿದ್ರು. ಮಕ್ಕಳು ಥರ ಸಾಕ್ತಿದ್ರು. ನಾಯಿಗಳು ಅಷ್ಟೇ, ತುಂಬ ನಾಯಿಗಳು ಇತ್ತು ಇಲ್ಲಿ ನಮ್ಮ ಮನೆಯಲ್ಲಿ. ಅದನ್ನೆಲ್ಲನೂ ಎಷ್ಟು ಮಕ್ಕಳ ಥರನೇ ನೋಡ್ಕೊಂಡು ಸಾಕಿದ್ದಾರೆ. ಅದಕ್ಕೆ ಫ್ಯಾನ್ ಹಾಕೋದಾಗಲಿ, ಅದಕ್ಕೆ ಹಾಸಿಗೆ ಹಾಕಿ ಮಲಗಿಸೋದಾಗಲಿ. ಅವ್ರ ಅಪ್ಪನೂ ಅಷ್ಟೇ, ಅರುಣು ಅಷ್ಟೇ. ಮತ್ತು ಅವರು ನ್ಯಾಷನಲ್ ಲೆವೆಲ್ ವಾಲಿಬಾಲ್ ಪ್ಲೇಯರ್ ಆಗಿ ಕ್ಯಾಪ್ಟನೂ ಆಗಿದ್ದರು. ವಾಲಿಬಾಲಲ್ಲಿ ನ್ಯಾಷನಲ್ಸ್ ಆಡಿದ್ದಾರೆ. ನೀವು ಅರುಣ್ ಮದುವೆ ಆದ ನಂತರದ ಜೀವನ, ಮೊದಲು ನಿಮಗೆ ಅರುಣ್ ಪರಿಚಯ ಇತ್ತ? ಅರುಣ್ ನನಗೆ ತುಂಬ ವರ್ಷದಿಂದ ಪರಿಚಯ, ಒಂದು 16 ವರ್ಷದಿಂದ ನಮ್ಮ ಫ್ಯಾಮ್ಲಿ ಫ್ರೆಂಡ್ಸು. ಸೊ ಇಲ್ಲಿ ನಮ್ಮದು ಫ್ಯಾಮ್ಲಿ ಇದೇ ಫೀಲ್ಡಲ್ಲಿತ್ತು. ಸೊ ಎಲ್ಲ ನಮ್ಮ ಮಾವಂದಿರಾಗಲಿ, ನಮ್ಮ ಇದು ಚಿಕ್ಕಪ್ಪಂದಿರೆಲ್ಲ ಕ್ಲಾಸ್ಮೇಟ್ಸು, ಇವ್ರ ತಂದೆದು, ಹಾಗೆ ಎಲ್ಲರೂ ಪರಿಚಯ ಆಯಿತು. ನಿಮ್ಮ ಈಗ ಇಷ್ಟು ದೊಡ್ಡ ಸಾಧನೆ ಆದ ನಂತರ, ಈಗ ಶ್ರೀರಾಮನ ಮೂರ್ತಿಯನ್ನು ಆಯ್ಕೆ ಮಾಡಿದ್ದಾರೆ ಅಂತ ಗೊತ್ತಾದ ನಂತರ ನಿಮ್ಮ ಮನೆಯಿಂದ ಏನು ರಿಯಾಕ್ಷನ್ ಬರ್ತದೆ, ನಿಮ್ಮ ತವರು ಮನೆಯಿಂದ? ಅವರು ನಮ್ಮಪ್ಪ ಯಾವಾಗಲೂ ಹೇಳ್ತಿದ್ರು ಜಕ್ಕಣಾಚಾರಿ ನನ್ನ ಅಳಿಯ ಅಂತ. ಅವರು ಈಗ ಪ್ರೂವ್ ಮಾಡೇ ಬಿಟ್ಟರು, ಮುಂಚೆನೇ ಪ್ರೂವ್ ಮಾಡಿದ್ದಾರೆ. ಬಟ್ ಇದು ನೋಡಿದಿದ್ರೆ ಅವರು ತುಂಬ ಖುಷಿ ಆಗ್ತಿತ್ತು. ಬಟ್ ನಮ್ಮ ಮನೇಲಿ ಎಲ್ಲರೂ ತುಂಬ ಸಂತೋಷದಲ್ಲಿದ್ದಾರೆ. ಅವರು ಎಲ್ಲರಿಗೂ ಒಂಥರ ಇದು ದೇವ್ರ ಥರ ನೋಡ್ತಾ ಇದ್ದಾರೆ ಅರುಣ್ ಅವರ ತಂದೆ ಬಹಳ ಪ್ರೀತಿಸುವಂತಹ ಮಗ, ಕಿರಿಯ ಮಗ ಇವತ್ತಿಲ್ಲ. ಅವರಿಂದಲೇ ಎಲ್ಲ ಕಲೆಯನ್ನು ಕಲ್ತಿರೋದು ಅಂತ ಎಷ್ಟು ಮಿಸ್ ಮಾಡ್ಕೋತೀರಿ? ಅರುಣ್ ಅಂತೂ ಸ್ಕ್ರೀನ್ ಸೇವರಲ್ಲಿ ಅವ್ರ ಅಪ್ಪಂದೇ ಫೋಟೋ ಹಾಕಿಬಿಟ್ಟು ಅವ್ರದ್ದು ನೋಡ್ಕೊಂಡೇ ವಿಗ್ರಹ ಕೆಟ್ಬಿಟ್ಟಿದ್ದಾರೆ. ಅವರು ತುಂಬ ಕ್ಲೋಸ್, ಅವ್ರ ಅಪ್ಪನ ಜೊತೆನೇ ಜಾಸ್ತಿ ಎಲ್ಲ ಹೇಳ್ಕೊಳ್ತಿದ್ದಿದ್ದು. ಮತ್ತು ಇಮೋಷ್ನಲಿ ತುಂಬ ಅವ್ರು ಕನೆಕ್ಟೆಡ್ ಅವ್ರ ಅಪ್ಪನ ಜೊತೆನೇ ಇದ್ದಿದ್ದು. ಈಗ ಅಪ್ಪ ನೋಡ್ತಾ ಇದ್ದಾರೆ ಅಂತ ನಾವು ಅಂದ್ಕೊಳ್ಳೋದು, ಇಂಥದ್ದೊಂದು ಸಾಧನೆಯನ್ನು ನೀವೇನು ಅನ್ಕೋತೀರಿ? ಅವ್ರು ಪ್ರತಿಯೊಂದು ಶಿಲೆ ಕೆತ್ತದ್ರಲ್ಲೂ ಅವ್ರ ತಂದೆನೇ ಅವ್ರನ್ನ ಜ್ಞಾಪಿಸ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡೇ ಕೆತ್ತೋದು. ಸೊ ಅವರು ಮಿಸ್ ಮಾಡಿಕೊಂಡ್ರೂ ಅವ್ರ ಜೊತೆನೇ ಇದ್ದಾರೆ ಅಂತಲೇ ಭಾವಿಸೋದು ನಾವು. ನಿಮ್ಮ ತುಂಬ ಫೇವ್ರೇಟ್ ಅರುಣ್ ಈ ಕೆತ್ತನೆಯ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದೆ. ಈಗ ಶ್ರೀರಾಮ, ಅದಕ್ಕಿಂತ ಮೊದಲಿನ ಹಲವಾರು ಕೆತ್ತನೆಗಳ ಬಗ್ಗೆ ನಿಮಗೆ ಇಷ್ಟವಾದ ಕೆತ್ತನೆ? ನನಗೆ ತ್ರಿಪುರ ಸುಂದರಿ ಅವ್ರದ್ದು ಇಷ್ಟ. ಗೋರ್ಗಾಂವ್ ಇದು ಮುಂಬೈಗೆ ಕೊಟ್ಟಿದ್ದಾರೆ. ಮತ್ತು ಚುಂಚನಕಟ್ಟೆ ಹನುಮಂತನೂ ತುಂಬ ಚೆನ್ನಾಗಿದೆ. ಕೇದಾರ್ನಾಥಿಂದಂತೂ ಕಣ್ಣುಗಳಲ್ಲೇ ನಮಗೆ ಕಣ್ಣು ತುಂಬಿ ಬರ್ತದೆ, ಕಣ್ಣು ನೋಡಿದ್ರೇ. ಕೇದಾರ್ನಾಥ್ ಶಂಕರಾಚಾರ್ಯ ಅದೂ ಅದ್ಭುತವಾಗಿದೆ. ನೀವು ಅಯೋಧ್ಯೆಗೆ ಯಾವಾಗ ಹೋಗೋದು? ನಮಗೆ ಇದು ಇನ್ವಿಟೇಷನ್ ಬರ್ತಿದ್ದಂಗೆ ನಾವು ಹೋಗ್ತೀವಿ. ಇನ್ವಿಟೇಷನ್ ಇಲ್ಲದಿದ್ರೂ ಈ ಸಮಾರಂಭ ಮುಗ್ದು ನಮಗೆ ಕಾಮನ್ ಪೀಪಲ್ಗೆ ಅಲವ್ ಇದೆ ಅಂತ ಅಂದರೆ ನಾವಂತೂ ಹೊರಡ್ತೀವಿ ನೋಡೋದಕ್ಕೆ. ಬಹಳ ವಿಶೇಷ ಏನಂತಂದರೆ ನಿಮ್ಮ ಗಂಡ ಕೆತ್ತನೆ ಮಾಡಿರುವಂಥ ಮೂರ್ತಿ 22ರ ನಂತರ ದೇವರು ಪ್ರಾಣ ಪ್ರತಿಷ್ಠೆಯಾಗಿ ಕೋಟ್ಯಂತರ ಭಕ್ತರು ಆರಾಧನೆ ಮಾಡುವಂಥ ದೇವರಾಗ್ತಾರೆ. ಹೌದು, ಅದು ಭಾಳ ಸಂತೋಷದ ವಿಷಯ. ಒಂದು ಸತಿ ಭಯನೂ ಆಗ್ತದೆ. ಎಲ್ಲ ಇನ್ನೂ ಪ್ರೆಸ್ ರಿಲೀಸ್ ಮಾಡಿಲ್ಲ, ಮತ್ತು ಈಗ ಫೋಟೋಸೂ ಯಾರಿಗೂ ಶೇರ್ ಆಗಿಲ್ಲ, ನಾವು ನೋಡಿಲ್ಲ. ಎಲ್ಲ ಫುಲ್ ಭಾರತ ಅಥವಾ ಫುಲ್ ವಿಶ್ವ ನೋಡುವಾಗ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ. ನನಗಂತೂ ನಂಬಿಕೆ ಇದೆ ಎಲ್ಲರಿಗೂ ಖುಷಿ ಆಗ್ತದೆ ಅಂತ. ಬಟ್ ತುಂಬ ತುಂಬ ಖುಷಿ ಆಗ್ತಾಯಿದೆ. ಅರುಣ್ ಫ್ಯಾಮಿಲಿ ನೀವು ಯಾರೆಲ್ಲ ಇರೋದಿಲ್ಲಿ? ಇಲ್ಲಿ ನಾನು, ಅವ್ರ ಅಮ್ಮ, ಅವ್ರದ್ದು ಅಣ್ಣ, ಅವ್ರ ಫ್ಯಾಮ್ಲಿ, ನನ್ನ ಫ್ಯಾಮ್ಲಿ, ಇದು ಅರುಣ್ಣು ನಮ್ಮದು 2 ಮಕ್ಕಳಿದ್ದಾರೆ ಅವರು, ಮತ್ತು ಅರುಣ್ ಚಿಕ್ಕಪ್ಪನ ಫ್ಯಾಮ್ಲಿ ಎಲ್ಲ ಇದ್ದಾರೆ. ನಿಮ್ಮ ಮಕ್ಕಳು ಎಷ್ಟು ದೊಡ್ಡವರು? ನಂದು ಮಗಳು ಸಾನ್ವಿ ಬಂದು 7 ವರ್ಷ, ಮಗ ವೇದಾಂತ್ ಬಂದು 1.5 ವರ್ಷ. ನೀವು ಅಪ್ಪ ಮಾಡಿರೋಂಥ ಕೆತ್ತನೆ ಬಗ್ಗೆ ಗೊತ್ತುಂಟಾ? ಎಂತೆಲ್ಲ ಗೊತ್ತುಂಟು? ಸರಿ, ಮತ್ತೆ ರಾಮ ಮಾಡಿರೋದು ಕೆತ್ತನೆ ತುಂಬ ಚೆನ್ನಾಗಿದೆ, ನಂಗೆ ಖುಷಿ ಆಯಿತು. ನೀವು ಇಲ್ಲಿ ಅಪ್ಪ ಎಲ್ಲ ಕೆಲಸ ಮಾಡುವಾಗ ನೀವು ಕೂತ್ಕೋತೀರ ಒಟ್ಟಿಗೆ?
ನಿಮ್ಮ ಫೇವ್ರೇಟ್ ಮೂರ್ತಿ ಯಾರು, ಯಾವುದು? ಗೊತ್ತಿಲ್ಲ. ಇಲ್ಲ, ಫೇವ್ರೇಟ್ ಮೂರ್ತಿ ಅಂತೆಲ್ಲ. ಹಾಂ, ಫೇವ್ರೇಟ್ ಅಪ್ಪ ಕೆತ್ತನೆ ಮಾಡಿದಾರಲ್ಲ, ಅದರಲ್ಲಿ ಫೇವ್ರೇಟ್ ಯಾವುದು? ಬರೀ ರಾಮ ಗೊತ್ತಿರೋದು ಹೆಸರು ರಾಮ ಗೊತ್ತಿರೋದಾ? ಓಕೆ. ಅಪ್ಪ ಹೆಂಗೆ ಸೈಲೆಂಟಾ? ಏನೆಲ್ಲ ತಂದು ಕೊಡ್ತಾರಪ್ಪ? ಅಪ್ಪ ಏನು ತಂದು ಕೊಡ್ತಾರೆ? ಏನಾದರೂ ತಂದು ಕೊಡ್ತಾರಾ? ಈಗ ಅಪ್ಪನಿಗೆ ವಿಶ್ ಮಾಡಿದ್ರಾ ಫೋನ್ ಮಾಡಿ? ಹಾಂ, ಅಪ್ಪನಿಗೆ ವಿಶ್ ಮಾಡಿದ್ರಾ ಫೋನ್ ಮಾಡಿ? ಕಾಲ್ ಮಾಡಿ ವಿಶ್ ಮಾಡಿದ್ರಾ? ಇನ್ನು ಕಾಲ್ ಮಾಡಲಿಲ್ವಾ? ವಿಶ್ ಮಾಡಲಿಲ್ವಾ? ಯಾಕೆ ಮಾಡಲಿಲ್ಲ. ಸಾನ್ವಿ ಅರುಣ್ ಅವರ ಮಗಳು. ಮೇಡಮ್, ಈ ಮಕ್ಕಳಿಗೆ ಏನಾದರೂ ಈಗ ಇವರಿಗೇನಾದ್ರು ಆಸಕ್ತಿ ಇದೆಯಾ ಅದರಲ್ಲಿ? ಇವಳು ಪೇಂಟ್ ಮಾಡ್ತಿದ್ದಾಳೆ. ಇವಳು ಪೇಂಟಿಂಗ್ಸ್ ಎಲ್ಲ ನಮ್ಮ ಮನೆ ಪೂರ್ತಿ ಹಾಕಿದ್ದೀವಿ ರೂಮಲ್ಲೆಲ್ಲ. ಮತ್ತು ಇವಳು ಒಂಥರ ಇದು ಕ್ಯಾನ್ವಾಸ್ ಕೊಟ್ಟರೆ ಏನಾದರೂ ಒಂದು ಸೃಷ್ಟಿ ಮಾಡಿ ಬಿಡ್ತಾಳೆ. ತಂದೆದು ಬಂದಿದೆ ಸ್ವಲ್ಪ. ನೀವು ಆರ್ಟಿಸ್ಟಾ? ಇಲ್ಲ ಸರ್, ನಾವು ಆರ್ಟಿಸ್ಟ್ ಅಲ್ಲ. ಈಗ MBA ನಾನು ಎಲ್ಲೋ ಒಂದು ಕಡೆ ಓದಿದೆ, MBA ಮಾಡಿದ ನಂತರ ಅವರು ಬೇರೆ ಉದ್ಯೋಗಕ್ಕೆ ಹೋಗ್ತಾರೆ ಅಂತ ಅಂದುಕೊಂಡಿದ್ರು ಮನೆಯವರು ಅಂತ. ಹೌದಾ ಅದು? 1-2-3 ತಿಂಗಳು ಮಾಡಿದರು. ಅವ್ರಿಗೆ ಬೇಜಾರಾಗಿ ಬಂದುಬಿಟ್ರು. ಅವ್ರಿಗೆ ಅಲ್ಲಿ ಮನಸ್ಸಿದ್ದಿಲ್ಲ ಅಂದಿಗೆ. ಈಗ ಬಹಳ ಫೇಸ್ಬುಕ್ಕಲ್ಲೆಲ್ಲ ಬರೆಯುವಂಥದ್ದು ನೋಡಿದ್ದೇನೆ, ಯಾವುದು ಮನಸ್ಸಿದೆ, ಯಾವುದು ಆಸಕ್ತಿ ಅದನ್ನೇ ಮಾಡಿ, ನೀವು ಹಾಗೆ ಮಾಡಿದರೆ ಮಾತ್ರ ಅರುಣ್ ಯೋಗಿರಾಜ್ ಆಗೋದಕ್ಕೆ ಸಾಧ್ಯ ಅಂತ. ಅವ್ರ ತಂದೆ ಅವ್ರ 3 ಮಕ್ಳಿಗೂ ತುಂಬ ಫ್ರೀಡಮ್ ಕೊಟ್ಟಿದ್ದಾರೆ. ನಿಮಗೆ ಇಷ್ಟ ಬಂದಿದ್ದು ಮಾಡಿ, ಮತ್ತು ಇದು ಏನು ತಪ್ಪು ಮಾಡ್ತಿದ್ರು ಅವರು ಬುದ್ಧಿವಾದ ಹೇಳ್ತಿದ್ರು. ಮತ್ತು ಅವ್ರಿಗೆ ಒಂದು ಏನು ನಿಮ್ಮ ಜೀವನದಲ್ಲಿ ಏನು ಆಗಬೇಕು ಅಂತಲೂ ಫ್ರೀಡಮ್ ಕೊಡ್ತಿದ್ರು. ಅದನ್ನು ಅನ್ವರ್ಸ್ಕೊಂಡು ಬಂದು ಅರುಣ್ ಅವ್ರು ಇಷ್ಟ ಬಂದಿದ್ದ ಕಲೆನ ಆಯ್ಕೆ ಮಾಡಿಕೊಂಡು ಅವರು ಇದರಲ್ಲಿ ಹೀಗೆ ಅರಳಿ ಬಂದಿದ್ದಾರೆ. ಇನ್ನೊಂದು ಮಾತು, ತುಂಬ ಲೇಟ್ ಆಗಿದೆ, ನಾನು ಇನ್ನೂ ಸ್ವಲ್ಪ ಬೇಗನೆ ಇದಕ್ಕೆ ಬರಬೇಕಿತ್ತು ಅನ್ನುವಂಥ ಫೀಲ್ ಅರುಣಿಗಿದೆಯಂತೆ, ಹೌದಾ? ಈಗಲೇ ಸಣ್ಣ ವಯಸ್ಸಲ್ಲ, ಆ ಥರ ಆಗಲಿಲ್ಲ. ಬಟ್ ಆ ಥರ ನಾನು ಏನು ಕೇಳ್ಪಟ್ಟಿಲ್ಲ, ಗೊತ್ತಿಲ್ಲ ನನಗೆ ಅದು ವಿಷಯ. ಈಗ ವಿಷಯ ಎಲ್ಲ ಮಾಡಿದ್ರಿ? ಹಾಂ, ಮಾಡಿದ್ವಿ. ಕಾಲ್ ಮಾಡ್ತಾ ಇರ್ತಾರೆ? ಕಾಲ್ ಮಾಡಿದ್ವಿ. ನಾವು ವಿಶ್ ಅಂದರೆ ಏನು ವಿಶ್ ಮಾಡೋದು ಗೊತ್ತಿಲ್ಲ, ಯಾಕಂದರೆ ನಾವು ಅವ್ರಿಗೂ ಕನ್ಫರ್ಮೇಷನ್ ಹೇಳಲಿಲ್ಲ ಅಲ್ಲ. ಬಟ್ ನಾವು ಅವ್ರಿಗೆ 3 ಆರ್ಟಿಸ್ಟ್ ವಿಗ್ರಹನೂ ಗರ್ಭಗುಡಿ ಇದು ಆ ಟೆಂಪಲಲ್ಲಿ ಇಡ್ತಾರೆ ಅಂತ ಹೇಳಿದಾಗಲೇ ನಮಗೆ ಖುಷಿ ಆಗೋಗಿ ನಾವು ವಿಶ್ ಮಾಡಿದ್ವಿ. ಅರುಣ್ ಯೋಗಿರಾಜ್ ಅವರ ಮಡದಿ ವಿಜೇತ ನಮ್ಮೂರಿನವರು, ಕರಾವಳಿಯ ತುಳುನಾಡಿನವರು ಅನ್ನುವಂಥದ್ದು ಮತ್ತೊಂದು ವಿಶೇಷ. ಮೇಡಮ್, ದಾದಾ ಬಂದ್ಪರ್ ನನ್ಗೆ ಅಷ್ಟೊಂದು ಬರೋದಿಲ್ಲ, ಬಟ್ ಒಂತೆ ಬರ್ಪುಜಿ ಚೂರು ಬರ್ಕೊಂಡು. ಹಾಂ, ಬರ್ಕೊಂಡು. ಓಕೆ, ದಾದಾ ಬಂದ್ಪರ್ ಅಷ್ಟು ನೆನಪಿಲ್ಲ ನನಗೆ, ಮರ್ತೋಗಿದೆ ಸ್ವಲ್ಪ. ನಿಮ್ಮ ಮೂಲ ಏನದು? ಮಂಗಳೂರಿನ ಎಲ್ಲಿ ನೀವು? ನಾವು ನಮ್ಮ ತಂದೆಯವ್ರು ಬಂದು ಕುಂಬ್ಳೆ ಅವರು, ಮತ್ತು ತಾಯಿ ಬಂದು ಇದು ಕಣ್ಣನೂರವರು. ಹಾಗೆ ಇದಾಗಿತ್ತು. ಬಟ್ ಮೈಸೂರಲ್ಲಿ ಸೆಟಲ್ ಆಗಿದೆ. ಓಕೆ, ಇದು ಕರಾವಳಿಯವರಿಗೂ ಒಂದು ನಂಟನ್ನು ಹುಟ್ಟು ಹಾಕಿದಿರಿ. ಏನು ಹೇಳ್ತಾರೆ ನಿಮ್ಮ ಮನೆಯವರು, ನಿಮ್ಮ ಕುಟುಂಬದವರೆಲ್ಲ? ಅವರೆಲ್ಲ ತುಂಬ ಖುಷಿಯಾಗಿದ್ದಾರೆ. ನಮ್ಮದು ಅರುಣ್ಗೆ ಅಂದರೆ ಅವ್ರ ಫೇವ್ರೆಟ್. ಎಲ್ಲ ನಾವು 13 ಜನ ಕಸಿನ್ಸ್ ಇದ್ದೀವಿ, ಅದರಲ್ಲಿ ಅರುಣೇ ಅವ್ರದ್ದು ಫೇವ್ರೆಟ್ ಅಳಿಯ. ಓಕೆ, ನಿಮ್ಮ ಪ್ರಾಪರ್ ಕುಂಬಳೆ ಎಲ್ಲಿ ಪರ್ಟಿಕ್ಯುಲರ್? ಕುಂಬ್ಳೆ ಅಲ್ಲೇ, ಕುಂಬ್ಳೆ. ಅಲ್ಲಿ ಮನೆ ಇದೆ ಈಗಲೂ, ಆನ್ಸೆಸ್ಟ್ರಲ್ ಹೌಸು ಕುಂಬ್ಳೆಯಲ್ಲಿ. ಅಲ್ಲಿ ಮೇನ್ ಅದೇ ದೇವಸ್ಥಾನ, ಕೃಷ್ಣನ್ ಟೆಂಪಲ್ ಹತ್ರನೇ ಇದೆ. ನೀವು ಅಲ್ಲಿಗೆಲ್ಲ ಯಾವಾಗ ಬರ್ತಾಯಿದ್ರಿ, ಯಾವಾಗ ಬಂದಿರಿ? ನಾವಲ್ಲಿ ಹೋಗಿ ಒಂದು 5-6 ವರ್ಷ ಆಗಿದೆ. ಬಟ್ ಲಾಸ್ಟ್ ಮಂಗಳೂರಿಗಂತೂ ಫ್ರೀಕ್ವೆಂಟಾಗಿ ವಿಸಿಟ್ ಮಾಡ್ತೀವಿ. ನಮ್ಮ ಅಮ್ಮ, ಅಣ್ಣ, ಅವ್ರ ವೈಫೆಲ್ಲ ಅಲ್ಲಿಂದೇನೆ. ಏನು ಹೇಳ್ತಾರೆ ಮಂಗಳೂರಿಗೆ ಹೋದಾಗ? ಅರುಣ್ ಏನು ಹೇಳ್ತಾರೆ? ಅರುಣ್ ಏನು ಹೇಳ್ತಾರೆ, ಅವರು ಬಿಟ್ಟು ನಾವು ಹೋಗೋದು, ಯಾಕಂದರೆ ಇವರು ಕೈಗೆ ಸಿಗೋದಿಲ್ಲ, ಕೆಲಸದಲ್ಲಿ ಲೀನರಾಗಿರ್ತಾರೆ. ಯಾವಾಗ್ಲೂ 1 ಸತಿ 2 ಸತಿ ಬಂದಿದ್ರು, ನಾವೆಲ್ಲ ಹೋಗಿ ಬಂದಿದ್ವು. ಅವರ ಫೇವ್ರೆಟ್ ಪ್ಲೇಸು ಮತ್ತು ನಿಮ್ಮ ಫೇವ್ರೆಟ್ ಪ್ಲೇಸ್ ಕರಾವಳಿಯಲ್ಲಿ? ನಾವು ಯಾವಾಗಲೂ ಕುಕ್ಕೆಗೆ ಹೋಗ್ತೀವಿ, ಧರ್ಮಸ್ಥಳಕ್ಕೆ ಹೋಗ್ತೀವಿ, ಮತ್ತು ಮಂಗಳೂರಲ್ಲೂ ಅಲ್ಲಿ ಕದ್ರಿ ಟೆಂಪಲ್ಲು, ಮತ್ತು
ಇದು ಇನ್ನೊಂದಿದೆಲ್ಲ ಅಲ್ಲಿ ಕಾರ್ ಸ್ಟ್ರೀಟ್ ಹತ್ರ ಒಂದು ಟೆಂಪಲ್ ಇದೆ, ವೆಂಕಟರಮಣ ವೆಂಕಟರಮಣ ಟೆಂಪಲ್ಗೆ ಹೋಗ್ತಾ ಇರ್ತೀವಿ ನಾವು. ಅಲ್ಲೆಲ್ಲ ಹೋಗ್ತಾರೆ. ಹೌದು. ಅರುಣ್, ಈಗ ಹಳೆಬೀಡು ಅಲ್ಲೆಲ್ಲ ನಿಂತರೆ ಶಿಲೆಯನ್ನು ನೋಡಿ ನಿಂತು ಬಿಡ್ತಾರೆ ಅಂತ ಹೇಳಿದ್ರಿ. ಎಲ್ಲೆಲ್ಲ ನಿಲ್ತಾರೆ ಈ ಕರಾವಳಿಯಲ್ಲಿ? ಅವರು ಎಲ್ಲಿ ಇದು ನಾವು ಲಾಸ್ಟ್ ಟೈಮ್ ಇದಕ್ಕೆ ಹೋದಾಗ ಅನ್ನಪೂರ್ಣೇಶ್ವರಿ ಕಟೀಲ್ಗೆ ಹೋದಾಗ ಅಲ್ಲಿನೂ ನೋಡಿದ್ದಾರೆ. ಮತ್ತು ಇದು ಸೂರ್ಯನಾರಾಯಣ ಟೆಂಪಲ್ ಇದೆ ಮಂಗಳೂರಲ್ಲಿ, 300 ವರ್ಷ ಇತಿಹಾಸ ಏನೋ ಇದೆ ಅದಕ್ಕೆ, ಅಲ್ಲಿನೂ ಹೋಗ್ತೀವಿ ನಾವು. ಮತ್ತು ಕದ್ರಿನೂ ಅಷ್ಟೇ, ಎಲ್ಲಿ ದೇವಸ್ಥಾನ ನೋಡ್ತಾರೆ ಅಲ್ಲಿ ಅವರು ನಿತ್ಯ ನೋಡ್ತಾನೆ ಇರ್ತಾರೆ, ಉಡುಪಿ ಆಗಲಿ ಎಲ್ಲಾದರೂ. ಕುಕ್ಕೆ ಮತ್ತು ಧರ್ಮಸ್ಥಳ ಎಷ್ಟು ನಿಮ್ಮ ಬದುಕಲ್ಲಿ ವಿಶೇಷತೆ? ನಾವು ನಂಬಿದ ದೇವರು, ನಾನು ನಂಬಿದ ದೇವರು ನಮಗೆ. ಅರುಣ್ ಸಿದ್ದಪ್ಪಾಜಿನ ತುಂಬ ನಂಬ್ತಾರೆ. ಅವರು ಚಿಕ್ಕಲ್ಲೂರು ಕಡೆ ಅವ್ರ ಮನೆ ದೇವರು. ನಾವು ಅಲ್ಲಿನೂ ಹೋಗ್ತೀವಿ, ಇಲ್ಲೂ ಹೋಗ್ತೀವಿ, 2 ಕಡೆನೂ ಹೋಗ್ತೀವಿ. ಇದು ಅರುಣ್ ಅವರ ಮಡದಿಯ ಮಾತು. 3 ಆರ್ಟಿಸ್ಟ್ಗಳ ವಿಗ್ರಹಗಳನ್ನು ಅಯೋಧ್ಯೆಯ ದೇವಾಲಯದಲ್ಲಿ ಇಡಲಾಗುತ್ತೆ. ಅದರಲ್ಲಿ ನಮ್ಮ ಮೈಸೂರಿನ ಅರುಣ್ ಯೋಗಿರಾಜ್ ಅವರ ವಿಗ್ರಹ ಗರ್ಭಗುಡಿಯಲ್ಲಿಡೋದಕ್ಕೆ ಆಯ್ಕೆಯಾಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರೋದು ಮಾತ್ರ ಅಲ್ಲ, ಸೆಂಟ್ರಲ್ ಮಿನಿಸ್ಟರ್ಗಳು ಕೂಡ ಎಕ್ಸ್ ಮೂಲಕ, ಅಂದರೆ ಸಾಮಾಜಿಕ ಜಾಲತಾಣದ ಮೂಲಕ ಪೋಸ್ಟ್ ಮಾಡಿದ್ದಾರೆ. ಇದು ಕನ್ಫರ್ಮೇಷನ್ ಅನ್ನುವಂಥದ್ದನ್ನು ಎಲ್ಲರೂ ಕೂಡ ಅಂದುಕೊಂಡಿದ್ದಾರೆ. ಅದರಿಂದ ಬಹುದೊಡ್ಡ ಸಾಧನೆ. ಇಲ್ಲಿ ಆಯ್ಕೆ ಆಗುವುದು ಒಂದು ಕಡೆ ಆದರೆ, ಅಯೋಧ್ಯೆಯಲ್ಲಿ ಹೋಗಿ ರಾಮನನ್ನು ಕೆತ್ತನೆ ಮಾಡುವುದೇ ಒಂದು ಬಹುದೊಡ್ಡ ಸಾಧನೆ ಅನ್ನುವಂಥದ್ದು ಎಲ್ಲರೂ ಕೂಡ ಹೇಳುವಂಥದ್ದು. ಅದರ ಜೊತೆಗೆ ಅರುಣ್ ಹೇಗಿದ್ದಾರೆ, ಹೇಗಿದ್ದರು ಮತ್ತು ಹೇಗೆ ಅವರ ಕೆತ್ತನೆ ಕೆಲಸಗಳನ್ನು ಮಾಡ್ತಾಯಿದ್ರು, ತನ್ನ ತಂದೆಯನ್ನು ಸ್ಕ್ರೀನ್ ಶೇವರ್ನಲ್ಲಿ ಇಟ್ಕೊಂಡು ತನ್ನ ತಂದೆಯನ್ನೇ ಯೋಚನೆ ಮಾಡಿಕೊಂಡು ತಂದೆಯಿಂದ ಕಲಿತಂತಹ ಕಲಾ ಒಂದು ಚತುರತೆ ಏನಿದೆ ಅದನ್ನೆಲ್ಲವನ್ನೂ ಕೂಡ ಆ ವಿಗ್ರಹದ ಮೇಲೆ ಅಚ್ಚೊತ್ತಿದ್ದಾರೆ. ಜೊತೆಗೆ ಅವರ ಬಾಲರಾಮನ ವಿಗ್ರಹ ಬಹಳ ವಿಶೇಷವಾಗಿದೆ ಅನ್ನುವಂಥದ್ದನ್ನು ವಿಜೇತಾ ಅವರು ಹೇಳಿದರು. ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ ಮೇಡಮ್. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಮೈಸೂರು.